ಹಲೋ ಫ್ರೆಂಡ್ಸ್, ಗುತ್ತು ಕಿಚನ್ಗೆ ಸ್ವಾಗತ. ನಾನು ಇವತ್ತು ಮರ್ವಾಯಿ ಸುಕ್ಕ ಅಥವಾ ಸೆಲ್ಫಿಶ್ ಸುಕ್ಕ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಸೆಲ್ಫಿಶ್ ಅಂದ್ರೆ ಹೀಗೆ ಇರ್ತದೆ. ಇದನ್ನು ಚೆನ್ನಾಗಿ ತೊಳೆದು ಅರ್ಧ ಗಂಟೆ ನೀರಲ್ಲಿ ನೆನೆಸಿಟ್ಟು 3-4 ಸತಿ ನೀರನ್ನು ಚೇಂಜ್ ಮಾಡ್ತಾ ತೊಳಿಬೇಕು. ಇದ್ದ ಮರಳೆಲ್ಲ ಹೊರಗೆ ಹೋಗ್ತದೆ. ಇಲ್ಲಾಂದ್ರೆ ಆ ಮಾಡುವ ಸುಕ್ಕದಲ್ಲಿ ಮರಳು ಸಿಗ್ತದೆ. ಸೊ ಕ್ಲೀನಾಗಿ ವಾಶ್ ಮಾಡಿ ಯೂಸ್ ಮಾಡಿ. ಇದಕ್ಕೆ ಬೇಕಾದ ಸಾಮಗ್ರಿಗಳು: ಒಂದು ನೀರುಳ್ಳಿ ಒಗ್ಗರಣೆಗೆ ಮತ್ತು ಬೇಯಿಸ್ಲಿಕ್ಕೆ ಹಾಕಲಿಕ್ಕೆ, ಒಂದು ಟೊಮ್ಯಾಟೊ, ಒಂದು ಬೌಲ್ ಕಾಯಿ, 7-8 ಉದ್ದ ಮೆಣಸಿನ್ಕಾಯಿ, 5 ಗಿಡ್ಡ ಮೆಣಸಿನ್ಕಾಯಿ. ಖಾರಕ್ಕೆ ಅನುಕೂಲ ತಕ್ಕಂತೆ ಚೇಂಜ್ ಮಾಡ್ಕೊಳ್ಳಿ. 1/4 ಚಮಚ ಮೆಂತೆ, 1 ಚಮಚ ಚಿಕ್ಕ ಚಮಚ ಜೀರಿಗೆ, 7-8 ಹೆಸರು ಬೆಳ್ಳುಳ್ಳಿ, 1 ಚಿಕ್ಕ ಮುಷ್ಟಿ ಕೊತ್ತಂಬರಿ ಬೀಜ, 1/4 ಚಮಚ ಸಾಸಿವೆ, 1/4 ಚಮಚ ಹೋಮ, 1 ಚಮಚ ಅರಿಶಿನ, ನೆಲ್ಲಿಕಾಯಿ ಗಾತ್ರದಷ್ಟು ಹುಳಿ, ಎಣ್ಣೆ ಎಷ್ಟು ಬೇಕೋ ಅಷ್ಟು. ಗ್ಯಾಸಿನಲ್ಲಿ ಬಾಣಲೆ ಇಟ್ಟಿದ್ದೇನೆ, ಅದಕ್ಕೆ ಎಣ್ಣೆ ಹಾಕೊಳ್ತೇನೆ. ಈಗ ಉರಿಯುವ ಸಾಮಾನನ್ನು ಹಾಕೊಳ್ತೇನೆ. ಕೊತ್ತಂಬರಿ ಬೀಜ, ಬೆಳ್ಳುಳ್ಳಿ, ಓಮ, ಸಾಸಿವೆ, ಜೀರಿಗೆ, ಹುರ್ಕೊಳ್ಳಿ. ಚೆನ್ನಾಗಿ ಸ್ಲೋ ಅಲ್ಲಿ ಹುರ್ಕೊಳ್ಳಿ, ಸೀಡ್ಸ್ಬೇಡಿ, ಟೇಸ್ಟ್ ಹೋಗ್ತದೆ. ಸಾಮಾನು ಫ್ರೈ ಆಯಿತು. ಈಗ ಇದಕ್ಕೆ ಹುರಿದಿದ ಮೆಣಸಿನ್ಕಾಯಿ ಉರಿಲಿಲ್ಲ ಅಂದರೆ ಇದಕ್ಕೆ ಹಾಕಿ ಹುರ್ಕೊಳ್ಳಿ. ಹುರಿದ ಮೆಣಸಿನ್ಕಾಯಿ ಮತ್ತು ಕಾಯಿ ಹಾಕಿ, ಹುಣಸೆಹಣ್ಣು ಹಾಕಿ, ಅರಿಶಿನ ಹಾಕಿ ರುಬ್ಬಿಕೊಳ್ಳುತ್ತೇವೆ ನೈಸಾಗಿ. ಹುರಿದಿದ ಮಿಶ್ರಣವನ್ನು ತರಿಯಾಗಿ ರುಬ್ಬಿ ಇಟ್ಕೊಂಡಿದ್ದೇನೆ. ಈಗ ನೋಡಿ, ಇದು ಸೆಲ್ಫಿಶ್. ಕೆಲವೊಂದು ಮುಚ್ಚಳ ಹೀಗೆ ಮುಚ್ಚಿರ್ತದೆ, ಬಾಯಿ ಅಂತ ಹೇಳ್ತೇವೆ ತುಳುವಲ್ಲಿ. ಹೀಗೆ ಮುಚ್ಚಿರ್ತದೆ. ಕೆಲವೊಂದು ಹೀಗೆ ಓಪನ್ ಇರ್ತದೆ. ಇದು ಸ್ವಲ್ಪ ಓಪನ್, ತುಂಬ ಓಪನ್ ಆಗಿ ಬಿಡಿಸ್ಕೊಳ್ಳಿಕ್ಕೆ ಇದನ್ನು ಅರ್ಧವಾಸಿ ಇದರಲ್ಲಿ ಚಿಪ್ ಇರ್ತದೆ, ಅರ್ಧವಾಸಿ ಮಾತ್ರ ಮಾಂಸ ಇರ್ತದೆ. ಸೊ ಇದನ್ನು ಹೇಗೆ ಬಿಡಿಸೋದು ಅಂತ ತೋರಿಸ್ತೇನೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಮತ್ತು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ನೀವು ಬಿಡಬೇಕು. ಮತ್ತೆ ಹೇಗೆ ಆಗ್ತದೆ ಅಂತ ತೋರಿಸ್ತೀವಿ. ಬೆಂದು ತಣ್ಣಗಾದ ನಂತರ ಹೀಗೆ ಆಗ್ತದೆ. ಇದರಲ್ಲಿ ಹೇಗೆ ಇಡುದು ಅಂತ ತೋರಿಸ್ತೇನೆ. ಇದರಲ್ಲಿ ಒಂದು ಸಿಪ್ಪೆ ತೆಗೆದು ಒಂದು ಸಿಪ್ಪೆ ಇಡಿ. ಮಾತ್ರ ಒಂದು ಟಿಪ್ಸ್ ಏನಂದ್ರೆ, ಬೇಯುವಾಗ ಉಪ್ಪು ಹಾಕಬೇಡಿ. ಯಾವಾಗಲೂ ಸೆಲ್ಫಿಶ್ ಬೇಯುವಾಗ ಉಪ್ಪು ಹಾಕಬೇಡಿ, ಅದೀಗ ಓಪನ್ ಆಗೋದಿಲ್ಲ. ನೋಡಿ, ಹೀಗೆ ಕ್ಲೀನ್ ಮಾಡಿ ಎಲ್ಲ ನೋಡಿ, ಒಂದು ಭಾಗ ಹಾಕಬೇಕು, ಒಂದು ಸಿಪ್ಪೆ ಭಾಗ. ಯಾವುದ್ರಲ್ಲಿ ಮಾಂಸ ಇರ್ತದೆ ಅದನ್ನು ಹಾಕಬೇಕು, ಯಾವುದ್ರಲ್ಲಿ ಮಾಂಸ ಇಲ್ಲ ಅದನ್ನು ಎಸಿಬೇಕು. ಆದರೂ ಬೇಯಿಸಿದ ನೀರನ್ನೇ ಎಸಿಬೇಡಿ, ಅದನ್ನೇ ಮಾಡುವ ಪದಾರ್ಥಕ್ಕೆ ಹಾಕಿದರೆ ತುಂಬ ರುಚಿಯಾಗಿರ್ತದೆ. ಅದರಲ್ಲಿರುವ ಒಳ್ಳೆ ಅಂಶಗಳು ಸಹ ಹೋಗ್ತದೆ. ಈಗ ಎಲ್ಲದನ್ನು ಹಾಗೆ ಕ್ಲೀನ್ ಮಾಡ್ಕೊಂಡು ಬರ್ತೇನೆ. ನೋಡಿ, ಕ್ಲೀನಾಗಿ ಇಟ್ಟ ಸೆಲ್ಫಿಶ್ ಅಂದರೆ ಮರ್ವಾಯಿ ಮತ್ತು ಬೇಯಿಸಿದ ನೀರು ನೋಡಿ, ಕಲರ್ ಚೇಂಜ್ ಆಗಿದೆ. ನೀರಿದು ವೈಟ್ ಕಲರ್ ಇದೆ. ಮತ್ತೆ ಅದಕ್ಕೆ ಒಂದು ನೀರುಳ್ಳಿ, ಒಂದು ಟೊಮ್ಯಾಟೊ, ಸ್ವಲ್ಪ ಉಪ್ಪು ಹಾಕಿ 5 ನಿಮಿಷ ಮುಚ್ಚಳ ಮುಚ್ಚಿ 5 ನಿಮಿಷ ಬೇಯಲಿಕ್ಕೆ, 8 ನಿಮಿಷ ಬೇಯಲಿಕ್ಕೆ ಇಡ್ತೇನೆ ಸಿಮ್ಮಲ್ಲಿ. ಮುಚ್ಚಳ ಮುಚ್ಚಿ ಮಸಾಲೆ ಎಲ್ಲ ಚೆನ್ನಾಗಿ ಬೇಯಿದ ನಂತರ ಅಲ್ಲಿವರೆಗೂ ಒಗ್ಗರಣೆ ರೆಡಿ ಮಾಡ್ಕೊಳ್ಳಿ. ಬಾಂಡ್ಲಿ ಇಟ್ಟಿದ್ದೇನೆ, ಎಣ್ಣೆ ಕಾದಿದೆ. ಒಂದು 2 ಸ್ಪೂನ್ ಎಣ್ಣೆ ಹಾಕೊಂಡಿದ್ದೇನೆ. ಆನಿಯನ್ ಹಾಕೊಂಡೆ, ಒಂದು ಅರ್ಧ ಈರುಳ್ಳಿ ಒಗ್ಗರಣೆಗೆ. ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ. ಕಂದು ಬಣ್ಣ ಬರೋವರೆಗೂ ಸ್ವಲ್ಪ ಹುರ್ಕೊಂಡು, ಈ ಸೈಡಲ್ಲಿ ಇದು ಸೆಲ್ಫಿಶ್ ಸಹ ಬೇಯ್ತಿದೆ, ಮರ್ವಾಯಿ. ಆ ಒಗ್ಗರಣೆ ರೆಡಿ ಆಗಾಗ ಇದು ಸಹ ರೆಡಿ ಆಗ್ತದೆ. ನೋಡಿ, ಸೆಲ್ಫಿಶ್ ಸಹ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಒಗ್ಗರಣೆ ಹಾಕೊಂಡು ಸ್ಟವ್ ಆಫ್ ಮಾಡ್ಕೊಳ್ತೇನೆ. ಒಗ್ಗರಣೆ ಸಹ ರೆಡಿ ಆಗಿದೆ. ಬಿಸಿ ಬಿಸಿ
ರುಚಿಯಾದ ಮರ್ವಾಯಿ ಸುಕ್ಕ ರೆಡಿಯಾಗಿದೆ. ನಾನು ಸರ್ವ್ ಮಾಡಿ ತೋರಿಸ್ತೇನೆ. ರುಚಿಯಾದ ಬಿಸಿ ಬಿಸಿಯಾದ ಮರ್ವಾಯಿ ಸುಕ್ಕ ರೆಡಿಯಾಗಿದೆ.